ಸರ್ ನಮ್ಮ ಹೆಸರು ಪ್ರತಾಪ್ ಅಂತ, ಮೈಸೂರು ತಾಲೂಕು ಮಂಡನಹಳ್ಳಿ ಗ್ರಾಮ. ನಮ್ಮದು ಇದು ಔಷಧಿ ಕೊಟ್ಟಿದ್ರು, ಫ್ಲವರ್ ಡ್ರಾಪ್ ಆಯ್ತಿತ್ತು. ಇವಾಗ ಫ್ಲವರ್ ಇದು ಔಷಧಿ ಸ್ಪ್ರೇ ಮಾಡಿದ್ಲೆ ಸ್ವಲ್ಪ ಪರವಾಗಿಲ್ಲ, ಡೆವಲಪ್ ಆಗೈತೆ. ಫ್ಲವರ್ ಎಲ್ಲ ಚೆನ್ನಾಗಿ ಬಂದೈತೆ, ಈಲ್ಡ್ ಎಲ್ಲ ಚೆನ್ನಾಗಿ ಬಂದೈತೆ. ಇವಾಗ ನಾವು ಡಿಫ್ರೆನ್ಸ್ ಗೊತ್ತಾಗಲಿ ಅಂದ್ಬಿಟ್ಟು 2 ಲೈನ್ ಬೇರೆ ಸ್ಪ್ರೇ ಮಾಡ್ದೇ ಬಿಟ್ಕೊಂಡಿದ್ದೋ, ಅದಕ್ಕೂ ಇದಕ್ಕೂ ನೋಡಿದ್ರೆ ಚೆನ್ನಾಗಿ ಬಂದೈತೆ ಫ್ಲವರು. ಸರ್ ಮೊದಲಕ್ಕಿಂತ ಇವಾಗ ಹೆಂಗಿದೆ? ಮೊದಲಿಗಿಂತ ಚೆನ್ನಾಗೈತೆ ಇವಾಗ. ನೀವು ಮೊದಲೆಲ್ಲ ಕೆಮಿಕಲ್ ಯೂಸ್ ಮಾಡ್ತಿರಲ್ಲ, ಕೆಮಿಕಲ್ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ? ಡಿಫ್ರೆನ್ಸ್ ಐತೆ ಸರ್, ಅದಕ್ಕೆ ಕೆಮಿಕಲ್ ಯೂಸ್ ಮಾಡಿ 2 ಲೈನು ಅಲ್ಲೇ ಹೊಟ್ಟಿದ್ದೀರಾ? ಹಾಗೆ ಬಂದಿದೆ ಬನ್ನಿ. ಹಾಗೆ ಕೆಮಿಕಲ್ ಮಾಡಿರೋದು ಅಷ್ಟೇ. ಅದರಲ್ಲಿ ಫ್ಲವರ್ಗಳು ಜಾಸ್ತಿ ಇಲ್ಲ ಅಲ್ಲ ಅಣ್ಣ? ನೋಡಿ, ಕೆಮಿಕಲ್ ಮಾಡಿರೋದು ಇದು, ಫ್ಲವರ್ಗಳು ಇಲ್ಲ. ಆಮೇಲೆ ಎಲ್ಲ ಹೋಯ್ತಾ ಇದೆ. ನಮ್ಮ ನೆಟ್ಸರ್ ಪ್ರಾಡಕ್ಟಿವ್ 2 ಸಾಲಿಗೆ ಹಾಕಿಲ್ಲ. ಇದು 2 ಸಾಲಿಗೆ ಹಾಕಿಲ್ಲ ಸರ್, ಇದು ಕೆಮಿಕಲ್ ಯೂಸ್ ಮಾಡಿರೋದು. ಇದು ಕೆಮಿಕಲ್ ಯೂಸ್ ಮಾಡಿರೋದು. ಇದರಲ್ಲಿ ಹೂ ಡ್ರಾಪ್ ಆಯ್ತೈತೆ ನೋಡಿ, ಇಲ್ಲೆಲ್ಲ ಹೋಯ್ತೈತೆ. ಅವೆಲ್ಲ ಹೂಗಳು ಹೋಗ್ತವೆ. ಹೌದು ಹೌದು, ಹಿಂಗೆಲ್ಲ ಆಗ್ತಾ ಇದೆ ಹೂ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಜವಾಗ್ಲೂ ಭಾಳ ಬೇರೆ ರೈತರಿಗೆ ಹೆಂಗೆ ಏನು ಹೇಳ್ತೀರಣ್ಣ? ಸರ್ ಇದನ್ನು ಮಾಡ್ಬೋದು, ಡೆವಲಪ್ ಆಗುತ್ತೆ, ಒಳ್ಳೆ ಕೆಲಸ ಮಾಡ್ತಾ ಇದೆ. ಕೆಮಿಕಲ್ಗಿಂತ ಉಪಯೋಗಿಸ್ಬೋದು ಇದನ್ನು. ಥ್ಯಾಂಕ್ ಯು ಅಣ್ಣ. ಇವರು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತವರು ಪ್ರಾಡಕ್ಟ್ ಯಾರು ಸರ್ ಕೊಡಿಸಿದ್ದು ನಿಮಗೆ? ಇವರು ಚಂದ್ರಣ್ಣ ಬಸವರಾಜಪ್ಪ ಅವರು. ಬಸವರಾಜ್ ಸರ್, ಬಸವರಾಜ್ ಅಂತ ನಮಗೆ ಇವರು ಹೇಳ್ಕೊಟ್ರು. ಇವ್ರು ಹೇಳಿದ ಮೇಲೆ ಮಾಡಿದ್ದೀವಿ, ಚೆನ್ನಾಗಿ ಬಂದೈತೆ. ಸೂಪರ್ ಸರ್, ಸೂಪರ್ ಸರ್. ಅಣ್ಣ, ನೀವು ಮೊದಲಿಂದ ತರಕಾರಿ ಮಾರ್ಕೆಟಲ್ಲಿ ಇದ್ದವರು, ಇದ್ರ ಬಗ್ಗೆ ಏನಾದ್ರು ಹೇಳಿ. ಇಲ್ಲ ಸರ್, ಒಳ್ಳೆ ಇಳುವರಿ ಐತೆ ಮತ್ತು ಚೆನ್ನಾಗಿ ಕೂತೈತೆ ಗಿಡ. ಈಗ ಏನು ತೊಂದರೆ ಇಲ್ಲ. ಈಗ ಇದು ನೋಡೋಕ್ಕೂ ಅದು ನೋಡೋಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಸರಿ ಅಣ್ಣ, ಸರಿ. ಇಲ್ಲಿಗೆ ಹೂವೇ ನಿಂತ್ಕೊಂಡಿಲ್ಲ, ಅಲ್ಲಿ ಒಳ್ಳೆ ಹೂ ನಿಂತ್ಕೊಂಡೈತೆ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು.